ಯಾಕೆ ನನ್ನನ್ನು ಸ್ತುತಿಸಿದೆ ಎಂದು ಕೇಳಿದ ವಿಘ್ನೇಶ್ವರನಿಗೆ ನಾರದ ಮುನಿಗಳು ನಡೆದ ಕಥೆಯನ್ನೆಲ್ಲ ಹೇಳುತ್ತಾರೆ. ಆತ್ಮಲಿಂಗ ಲಂಕೆಯನ್ನು ಮುಟ್ಟಬಾರದು, ಅದರ ದರ್ಶನ ಭಾಗ್ಯ ಸಕಲ ಭಕ್ತರಿಗೆ ಬಹಳ ಸುಲಭದಲ್ಲಿ ಆಗಬೇಕು, ಅದಕ್ಕೊಂದು ದಾರಿಯನ್ನು ನೀನೇ ಹುಡುಕಬೇಕು ಹೀಗೆನ್ನುತ್ತಾ ಈಶ್ವರ ದೇವರು ಲಿಂಗವನ್ನು ಕೊಡುವಾಗ ರಾವಣನಿಗೆ ಯಾವ ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೋ ಅದನ್ನು ಮತ್ತೆ ನೆನಪಿಸ್ತಾ ಇದ್ದಾರೆ ವಿಘ್ನೇಶ್ವರನ ಬಳಿಯಲ್ಲಿ. ಈಗ ವಿಘ್ನೇಶ್ವರನ ಸರದಿ ಯೋಚನೆ ಮಾಡುವಂತಹದ್ದು. ಗಣಪತಿ ಬ್ರಹ್ಮಚಾರಿಯೇ ವೇಷವನು ತಾಳಿ ವಿನಯದಿ ಕೈ ಕಸೆಯ ವಿನಯದಿ ಕೈ ಕಸೆಯ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಾತಾ ಡೆವಲಪರ್ಸ್, ದಿವ್ಯ ರೂಪ ಇನ್ಫ್ರಾಕಾನ್. ಕಾರ್ಯಕ್ರಮಕ್ಕೆ ಶುಭ ಕೋರುವ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ಉದ್ಯಮಿ, ಶ್ರೀ ಪ್ರವೀಣ್ ಶೆಟ್ಟಿ ಪುತ್ತೂರು ಪೂನಾ, ಅಧ್ಯಕ್ಷರು ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಪೂನಾ, ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ಸ್ಥಾಪಕರು ಮುನಿಯಾಲು ಉದಯ್ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಉಪಾಧ್ಯಕ್ಷರು ಉಡುಪಿ ಜಿಲ್ಲಾ ಕಾಂಗ್ರೆಸ್.